ಕಳೆದ ರಾತ್ರಿ ಸಿಡಿದ ಭಾರೀ ಸಿಡಿಲಿಗೆ ತೆಂಕ ಎರ್ಮಾಳು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಆಲಡಿಬೆಟ್ಟು ಎಂಬಲ್ಲಿ ಜಯಕರ್ ಎಂಬುವರ ಮನೆಗೆ ಹಾನಿಯಾಗಿದ್ದು, ವೈರಿಂಗ್ ಸಂಪೂರ್ಣ ಸುಟ್ಟು ಹೋಗಿ ಸಾವಿರಾರು ರೂಪಾಯಿ ನಷ್ಟ ಸಂಭವಿಸಿದೆ. ಐವರು ವಾಸಿಸುತ್ತಿದ್ದ ಮನೆ ಇದಾಗಿದ್ದು, ರಾತ್ರಿ ಸುಮಾರು 11ರ ಸುಮಾರಿಗೆ ಮನೆ ಮಂದಿ ಮಲಗಿದ್ರು. ಇದ್ದಕ್ಕಿದ್ದಂತೆ ಭಾರೀ ಸದ್ದಿನೊಂದಿಗೆ ಸಿಡಿಲು ಇವರ ಮನೆಗೆ ದಾಳಿ ನಡೆಸಿದ್ದು, ಮಲಗಿದ್ದವರು ಹಾಸಿಗೆ ಬಿಟ್ಟು ಎದ್ದೇಳುವ ಮೊದಲೇ ಮನೆಯ ಒಂದು ಪಾರ್ಶ್ವಕ್ಕೆ ಹಾನಿಯಾಗಿದ್ದು, ವಿದ್ಯುತ್ ವೈರಿಂಗ್ ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಅದೃಷ್ಟವಶಾತ್ ಮನೆ ಮಂದಿಗೆ ಯಾವುದೇ ಅಪಾಯ ಸಂಭವಿಸಿಲ್ಲ. ಸುಮಾರು 75,000 ರೂಪಾಯಿ ನಷ್ಟ ಸಂಭವಿಸಿದ್ದು, ಈ ಕುಟುಂಬಕ್ಕೆ ಪ್ರಕೃತಿ ವಿಕೋಪದಡಿ ದೊರಕುವ ಪರಿಹಾರವನ್ನ ತಕ್ಷಣವೇ ಬಿಡುಗಡೆ ಮಾಡಬೇಕು. ಉಳಿದಂತೆ ಸರ್ಕಾರದಿಂದ ಹೆಚ್ಚಿನ ಪರಿಹಾರವನ್ನ ನೀಡುವಂತೆ ತೆಂಕ ಗ್ರಾಮ ಪಂಚಾಯತ್ ಸದಸ್ಯ ಸಂದೀಪ್ ಒತ್ತಾಯಿಸಿದ್ದಾರೆ. ಆಲದಬೆಟ್ಟು ವ್ಯಾಪ್ತಿಯ ಜಯರಾಮ್ ಇವರ ಮನೆಯಲ್ಲಿ ನಿನ್ನೆ ಸಂಜೆ ರಾತ್ರಿ ಗುಡುಗು ಸಹಿತ ಮಳೆಯಿಂದ ಮನೆ ಭಾಗಶಃ ಹಾನಿ ಉಂಟಾಗಿದ್ದು, ಮನೆಯ ಎಲ್ಲ ವಿದ್ಯುತ್ ಸಂಪರ್ಕಗಳು ಹಾನಿಗೊಂಡಿದೆ. ಹಾಗೂ ಮನೆಯ ಬಲಭಾಗದಲ್ಲಿ ಭಾಗಶಃ ಹಾನಿ ಉಂಟಾಗಿದೆ. ಸುಮಾರು 75,000 ವೆಚ್ಚದ ಅಂದಾಜು ವೆಚ್ಚದಲ್ಲಿ ಹಾನಿ ಉಂಟಾಗಿದೆ. ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಇವರಿಗೆ ಸರ್ಕಾರದ ಮುಖಾಂತರ ಏನು ಇವರಿಗೆ ಪರಿಹಾರ ಸಿಗುತ್ತದೋ ಅದು ಆದಷ್ಟು ಬೇಗ ಇವರಿಗೆ ದೊರೆಯುವಂತಾಗಲಿ. ಹಾಗೂ ಇನ್ನಿತರ ಯಾವುದೇ ಪ್ರಕೃತಿ ವಿಕೋಪ ಇದರಲ್ಲಿ ಇವರಿಗೆ ದೊರೆಯುವ ಸೌಲಭ್ಯವು ಇವರಿಗೆ ಸಿಗಬೇಕಾಗಿ ನಾವು ವಿನಂತಿ ಮಾಡಿಕೊಳ್ತೀವಿ.